ನಾನು ನಿಮ್ಮ ವಿಜಯ, ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಪೆದ್ರ. ನಾನಿವತ್ತು ಮಳೆಗೆ ಜ್ಯೂಸ್ ಮಾಡುವ ಅಂತಿದ್ದೇನೆ. ಮಳೆಗಾಲದ ಜ್ಯೂಸ್, ಇದನ್ನು ಬನ್ನಿ ನೋಡುವ. ಈಗ ನೋಡಿ, ಮಳೆಗಾಲದಲ್ಲಿ ಯಾರು ಜ್ಯೂಸ್ ಕುಡಿಯೋದಿಲ್ಲ, ಆದರೂ ನಾವು ಕುಡಿಬೇಕು ಅಂತ. ಯಾಕಂದರೆ ಶೀತ, ಕಫ, ಕೆಮ್ಮು ಎಂತ ಇದ್ದರೆ ಇದರಲ್ಲಿ ಗುಣ ಆಗ್ತದೆ. ಇದು ತುಳಸಿ ಕೊಡಿ, ಆಮೇಲೆ ಇಷ್ಟು ದೊಡ್ಡ ಬೆಲ್ಲ ನೋಡಿ, ಇಷ್ಟು ಕಾಳುಮೆಣಸು, ಮತ್ತು 1 ಇಂಚಿನಷ್ಟು ಶುಂಠಿ, ಇದಕ್ಕೆ ಅರ್ಧ ಲಿಂಬೆ ಹಾಕಿದ್ದೇನೆ, ಇನ್ನು ಅರ್ಧ ಇಟ್ಟಿದ್ದೇನೆ, ಮತ್ತೆ ಹಾಕೊಳ್ಳುವ. ಮತ್ತು ಕುದಿಸಿದ ನೀರು, ಇದನ್ನು ಮತ್ತೆ ಸೇರಿಸುವ. ಈಗ ಸ್ವಲ್ಪ ಸೇರಿಸುವ, ಇದನ್ನು ಮಿಕ್ಸಿ ಮಾಡ್ತೇನೆ ನೋಡಿ. ಈಗ ಇದು ಆಗಿದೆ, ಇದನ್ನು ಸೋಸ್ಕೊಳ್ಳುವ. ನಾವೀಗ 5 ಲೋಟ ಮಾಡ್ತಿದ್ದೇವೆ, ಅದಕ್ಕೆ ಬಿಸಿ ನೀರು ಹಾಕುವ. ಬಿಸಿಯಾಗಿ ತಣ್ಣಗಾಗಿದ್ದು ಹಾಕ್ಬೋದು. ಬೆಲ್ಲ ನಾವು ಸ್ವಲ್ಪ ಆಗಲೇ ಹಾಕ್ಕೊಂಡಿದ್ದೇವೆ. ಈಗ ಇದಕ್ಕೆ ಸ್ವಲ್ಪ ಅರಶಿನ, 1 ಚಿಟಿಕೆಯಷ್ಟು ಅರಶಿನ ಹಾಕುವ. ಅರಶಿನ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡ್ತದೆ, ಅದಕ್ಕೆ ನಾವು ಇದಕ್ಕೆ ಸೇರಿಸ್ಕೊಳ್ತಿದ್ದೀವಿ. ಈಗ ಮಳೆಗಾಲದ ಜ್ಯೂಸ್ ರೆಡಿ. ಶೀತ, ಕೆಮ್ಮು, ನೆಗಡಿ ಬರುವ ಹಾಗಿದ್ರೆ ಬರುವುದಿಲ್ಲ, ಕಡಿಮೆ ಆಗ್ತದೆ ತಕ್ಷಣ. ಮಕ್ಕಳು ಕುಡಿಯೋದಿದ್ರೆ ಸ್ವಲ್ಪ ಸಕ್ಕರೆ, ಬೆಲ್ಲ ಇನ್ನೊಂಚೂರು ಸೇರಿಸ್ಕೊಳ್ಬೋದು. ಸಕ್ಕರೆಗೆ ಬೆಲ್ಲ ಹಾಕುವುದಿಲ್ಲ, ಕಡಿಮೆ, ಹಾಗಾಗಿ ಬೆಲ್ಲ ಸ್ವಲ್ಪ ಸೇರಿಸ್ಕೊಳ್ಬೋದು. ಸಕ್ಕರೆಗಿಂತ ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು, ಅದಕ್ಕೆ ಬೆಲ್ಲ ಸೇರಿಸ್ಕೊಳ್ಳಿ. ಆಗ ಅರ್ಧ ಲಿಂಬೆ ಹಾಕ್ಕೊಂಡಿದ್ದೇವೆ, ಇನ್ನುಳಿದ ಅರ್ಧ ಲಿಂಬೆನ ಈಗ ಹಾಕ್ಕೊಳ್ಳುವ. ಅದು ತುಂಬ ಟೇಸ್ಟ್ ಕೊಡ್ತದೆ. ಮಳೆಗಾಲದ ಆರೋಗ್ಯಕರ ಜ್ಯೂಸ್ ಸವಿಯಲು ಸಿದ್ಧ. ಮಾಡಿ ಕುಡೀರಿ. ಹೇಗೆ ಆಗಿದೆ ಹೇಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್.